ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವರ್ಷಾವಧಿ ಉತ್ಸವದ ಪ್ರಯುಕ್ತ ಭಾನುವಾರ ಧ್ವಜಾರೋಹಣ ನಡೆಯಿತು. ಈ ಸಂದರ್ಭ ಉತ್ಸವ ಬಲಿ, ಶಿಬರೂರು, ಕಡಮಣಿತಾಯ ಮತ್ತು ಶ್ರೀ ದುರ್ಗಿಯ ಭೇಟಿ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಏಪ್ರಿಲ್ 14ರಿಂದ 21ರವರೆಗೆ ಕಟೀಲು ದೇಗುಲದಲ್ಲಿ ವರ್ಷಾವಧಿ ಉತ್ಸವ ನಡೆಯಲಿದೆ. ಪ್ರತಿದಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಇಂದು ಧ್ವಜಾರೋಹಣ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭ ಆನುವಂಶಿಕ ಮುಕ್ತೇಶ್ವರ ವಾಸುದೇವಾಶ್ರಣ ಆಡಳಿತ ಸಮಿತಿಯ ಅಧ್ಯಕ್ಷ ಸನತ್ ಕುಮಾರ್ ಶೆಟ್ಟಿ ಕೊಡೆತೂರುಗುತ್ತು, ಲಕ್ಷ್ಮೀನಾರಾಯಣ ದಾಸಾಶ್ರಣ, ಅನಂತ ಪದ್ಮನಾಭಾಶ್ರಣ, ವೆಂಕಟರಮಣಾಶ್ರಣ, ಕಮಲಾದೇವಿ ಪ್ರಸಾದಾಶ್ರಣ, ಹರಿನಾರಾಯಣ ದಾಸಾಶ್ರಣ, ಅತ್ತೂರು ಬಯಲು ವೆಂಕಟರಾಜ ಉಡುಪ, ದೇಗುಲದ ಪ್ರಬಂಧಕ ತಾರನಾಥ್ ಶೆಟ್ಟಿ ಕೊಡೆತೂರುಗುತ್ತು, ಗುತ್ತಿನಾರ್ ಸಂಜೀವ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ನಿಶಾಂತ್ ಶೆಟ್ಟಿ, ಕೆಲೆಂಚೂರು, ವಿ4 ನ್ಯೂಸ್ 24/7 ಮುಲ್ಕೆ.